ಬೆಳಗಾವಿಯಲ್ಲಿ ಕರ್ನಾಟಕ ಬಸ್ ವಿರುದ್ಧ ಮರಾಠಿಗರ ದಾಳಿಯನ್ನ ಖಂಡಿಸಿ ನಡೆದ ಕರ್ನಾಟಕ ಬಂದ್ ಬೆಂಗಳೂರು ಸಹಿತ ಕರ್ನಾಟಕದ ಕೆಲವು ಕಡೆ ಭಾಗಶಃ ಯಶಸ್ವಿಯಾಯಿತು. ಬೆಳಗಾವಿ ಸಮಸ್ಯೆಯ ಬಗೆಗೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿತ್ತು. ಆದರೆ ಬೆಳಗಾವಿಯಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ಕಂಡುಬಂತು. ಬೆಳಗಾವಿ ಚೆನ್ನಮ್ಮನ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿಭಟಿಸಿದಾಗ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡರು. ಚಿಕ್ಕಮಗಳೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ಕಂಡುಬಂತು. ಕೆಲವು ಕಡೆ ಕನ್ನಡ ಪರ ಸಂಘಟನೆಗಳವರು ಮೆರವಣಿಗೆಯನ್ನು ತೆಗೆದರು. ರಾಯಚೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆಯ ನಡುವೆ ಮಾರುಕಟ್ಟೆ ಸಂಪೂರ್ಣ ಬಂದ್ ಮಾಡಲಾಗಿತ್ತು. ರಾಮನಗರ, ವಿಜಯಪುರ ಮೊದಲಾದ ಕಡೆ ಯಾವ ಬಗೆಯ ಬಂದ್ ಕೂಡ ಕಾಣಿಸಲಿಲ್ಲ. ಮೈಸೂರಿನಲ್ಲಿ ಬಂದ್ ಪರ ಮಂದಿ ಬಸ್ಸು ಸಂಚಾರ ತಡೆಯಲು ನೋಡಿದಾಗ ಪೊಲೀಸರು ಅವರನ್ನು ಬಂಧಿಸಿದರು. ಬೆಂಗಳೂರಿನಲ್ಲಿ ಕೆಲವು ಪ್ರದೇಶಗಳಲ್ಲಿ ಅರೆಬರೆ ಬಂದ್ ಕಂಡುಬಂತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಂಗಳೂರು. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.